ದುನಿಯಾ ಸೂರಿ ನಿರ್ದೇಶನದ ನಟ ಅಭಿಷೇಕ್ ಅಂಬರೀಶ್ ನಟನೆಯ ಬಹುನಿರೀಕ್ಷಿತ ಕನ್ನಡ ಚಲನಚಿತ್ರ ಬ್ಯಾಡ್ ಮ್ಯಾನರ್ಸ್ ನವೆಂಬರ್ 24ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ತುಳು ಭಾಷೆಯಲ್ಲಿಯೇ ತುಳುವರನ್ನು ಚಿತ್ರ ನೋಡಲು ಆಹ್ವಾನಿಸುವ ಮೂಲಕ ನಟ ಅಭಿಷೇಕ್ ಅಂಬರೀಶ್ ಗಮನ ಸೆಳೆದಿದ್ದಾರೆ. ಅಭಿಷೇಕ್ ಅಂಬರೀಶ್ ನಟನೆಯ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ನವೆಂಬರ್ 24ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಈ ಚಿತ್ರವು ರಾಜ್ಯದ 300 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಇದು ದುನಿಯಾ ಸೂರಿ ನಿರ್ದೇಶನದ ಸಾಹಸಭರಿತ ಸಿನಿಮಾವಾಗಿದ್ದು ಮೈಸೂರು, ಬೆಂಗಳೂರು ಮುಂತಾದ ಕಡೆ ಚಿತ್ರೀಕರಣಗೊಂಡಿದೆ. ಈಗಾಗಲೇ ಕನ್ನಡಕ್ಕೆ ಹಲವು ಜನಪ್ರಿಯ ಚಿತ್ರಗಳನ್ನು ನೀಡಿರುವ ಸೂರಿ ಅವರು ಅಭಿಷೇಕ್ ಅಂಬರೀಶ್ಗಾಗಿ ಈ ಬ್ಯಾಡ್ ಮ್ಯಾನರ್ಸ್ ಚಿತ್ರ ನಿರ್ಮಿಸಿದ್ದಾರೆ. You come to the wrong place, wrong time, wrong person. Go back, go back, go back, go back, go back. The war has begun. It's a divine mix masala. God must be crazy. ಕೇಕ್ ಇಟ್ಟವನೆ. ದುಡಿದು ತಿಂತೀಯೋ ಬಡದ್ ತಿಂತೀಯೋ ತೇರಾ ಮರ್ಜಿ. ದೊರೆ ಆಗ್ತೀಯೋ ಗುಲಾಮ್ ಆಗ್ತೀಯೋ ದುಡ್ಡು ಡಿಸೈಡ್ ಮಾಡುತ್ತೆ. ನಾ ಕೂತಿರೋ ಜಾಗ ನಂದು, ನೀವು ನಿಂತಿರೋ ಜಾಗ ನಿಮ್ದು. ದೇವ್ರ ಹತ್ರ ಏನ್ ಬೇಡ್ಕೊಂಬೇಕು ಮಹಾರಾಜ್? ಇವತ್ತು ಸೂರ್ಯ ಮುಳುಗಿ ನಾಳೆ ಬೆಳಗ್ಗೆ ಹುಟ್ಟೋದ್ರೊಳಗೆ ಆ ಜೀವಕ್ಕೆ 100 ಕೋಟಿ ಬೆಲೆ ಕಟ್ಟಿದ್ದಾರೆ. ಈ ಹಿಂದೆ ಅಮರ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿರುವ ಅಭಿಷೇಕ್ ಅಂಬರೀಶ್ಗೆ ಬ್ಯಾಡ್ ಮ್ಯಾನರ್ಸ್ ಸಿನಿಮಾವು ಪ್ರಮುಖ ಹಿಟ್ ನೀಡುವ ನಿರೀಕ್ಷೆ ಇದೆ. ಕರಾವಳಿಯ ಬಹುತೇಕ ಚಿತ್ರಮಂದಿರಗಳಲ್ಲಿ ಸಿನಿಮಾ ತೆರೆ ಕಾಣಲಿದ್ದು, ಈ ಸಿನಿಮಾವನ್ನು ನೋಡಿ ಚಿತ್ರವನ್ನು ಗೆಲ್ಲಿಸುವಂತೆ ಅಭಿಷೇಕ್ ಅಂಬರೀಶ್ ತುಳುವಿನಲ್ಲಿ ಅಭಿಮಾನಿಗಳಲ್ಲಿ ವಿನಂತಿಸಿದ್ದಾರೆ. ಮಾತರೆಗಳ ನಮಸ್ಕಾರ. ಯಾನ್ ನಿಕ್ಲನ ಅಭಿಷೇಕ್ ಅಂಬರೀಶ್ ಎನ್ನ ಸಿನಿಮಾ ಬ್ಯಾಡ್ ಮ್ಯಾನರ್ಸ್ ನವೆಂಬರ್ 24 ರಿಲೀಸ್ ಆಗುಂದುಂಡು. ದಯಮಲ್ತದ ತೂಲೆ ಎಲ್ಲರೂ ಬನ್ನಿ, ನೋಡಿ, ಹರಸಿ, ಆಶೀರ್ವಾದ ಮಾಡಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಸಿ ಯು ಇನ್ ದಿ ಥಿಯೇಟರ್ಸ್. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.